ನೀವು ರಾಜಕೀಯದ ಬಗ್ಗೆ ನಿಜಕ್ಕೂ ಆಸಕ್ತಿಯನ್ನು ಹೊಂದಿರುವವರಾಗಿದ್ದರೆ ಇವತ್ತಿನ ಈ ಸ್ಪೆಷಲ್ ಸ್ಟೋರಿ ನಿಮಗೆ ನಿಜಕ್ಕೂ ಕುತೂಹಲಕಾರಿ ವಿಚಾರ. ಅದರಲ್ಲೂ ಮುಖ್ಯವಾಗಿ ಮಂಗಳೂರಿನ ರಾಜಕೀಯವನ್ನು ನೀವು ಹತ್ತಿರದಿಂದ ನೋಡ್ತಾ ಇದ್ದೀರಿ ಆದರೆ ಇವತ್ತಿನ ಸಂಚಿಕೆಯನ್ನು ನೀವು ನೋಡಲೇಬೇಕು. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಈ ಬಾರಿ BJP ಅಧಿಕಾರಕ್ಕೆ ಬಂದಿರುವುದು ನಮಗೆಲ್ಲ ಗೊತ್ತಿರುವಂಥ ವಿಚಾರ. 2ನೇ ಟರ್ಮಲ್ಲಿ ಪ್ರೇಮಾನಂದ ಶೆಟ್ಟಿಯವರು ಮೇಯರ್ ಆಗಿದ್ದಾರೆ, ಅದು ಕೂಡ ತಿಳಿದಿರುವಂಥ ವಿಚಾರ. ಆದರೆ ವಿಪಕ್ಷ ಸ್ಥಾನ ಎನ್ನುವುದು ಪ್ರತಿಯೊಂದು ಸದನದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಹುದ್ದೆ. ಆದರೆ ಈ ಬಾರಿ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ವಿಪಕ್ಷದ ಸದಸ್ಯರು ಯಾರನ್ನು ಆಯ್ಕೆ ಮಾಡಿದ್ದಾರೆ ಮತ್ತು ವಿಪಕ್ಷ ನಾಯಕ ಯಾರು ಎನ್ನುವಂಥ ಒಂದು ಪ್ರಶ್ನೆ ಬಂದಾಗ ಇನ್ನೂ ಕೂಡ ಆ ಬಗ್ಗೆ ಸ್ಪಷ್ಟತೆ ಇಲ್ಲ. ವಿನಯ್ ರಾಜ್ ಅವರನ್ನು ವಿಪಕ್ಷ ನಾಯಕ ಅಂತೇಳಿ ಕಾಂಗ್ರೆಸ್ ಗುರುತಿಸಿದೆ ಮತ್ತು ಈ ಬಗ್ಗೆ ಆಯುಕ್ತರಿಗೆ ಮನವಿಯನ್ನು ಕೂಡ ಕೊಟ್ಟಿದೆ ಎನ್ನುವಂಥ ಮಾತನ್ನು ಹೇಳಲಾಗ್ತಾ ಉಂಟು. ಆದರೆ ಮೊನ್ನೆ ನಡೆದಂತಹ ಪಾಲಿಕೆಯ ಸಭೆಯಲ್ಲಿ ಈ ಬಗ್ಗೆ ಆಗಿರುವಂಥ ಗೊಂದಲ, ನಂತರ ನಮಗೆ ಅವಮಾನ ಮಾಡಲಾಗಿದೆ ಅಂತೇಳಿ ಕಾಂಗ್ರೆಸ್ ಮಾಡಿರುವಂಥ ಸುದ್ದಿಗೋಷ್ಠಿ ಮತ್ತು ಅದಕ್ಕೆ BJP ಕೊಟ್ಟಿರುವಂಥ ಉತ್ತರ ಎಲ್ಲವೂ ಕೂಡ ಆಸಕ್ತಿದಾಯಕವಾಗಿರುವಂಥದ್ದು. ಅದನ್ನೆಲ್ಲ ನಿಮಗೆ ಇವತ್ತಿನ ಸಂಚಿಕೆಯಲ್ಲಿ ತೋರಿಸ್ತಾ ಇದ್ದೇವೆ. ಅಷ್ಟಕ್ಕೂ ಯಾಕೆ ವಿಪಕ್ಷ ಸ್ಥಾನ ಈ ಬಾರಿ ಇಷ್ಟು ಗೊಂದಲವನ್ನು ಮೂಡಿಸ್ತಾ ಇದೆ, ಈ ಸ್ಟೋರಿ ನೋಡಿ. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಈ ಬಾರಿ ಕಾಂಗ್ರೆಸ್ನಿಂದ 14 ಜನ ಮಾತ್ರ ಆಯ್ಕೆಯಾಗಿದ್ದಾರೆ. ಒಟ್ಟು 60 ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರ ಪೈಕಿ BJP 44 ಸೀಟ್ಗಳನ್ನು ಗೆದ್ದಿದೆ. 2ನೆಯ ಅವಧಿಗೆ ಮೇಯರ್ ಆಗಿ BJPಯ ಪಾಲಿಕೆಯಲ್ಲಿ ಅತ್ಯಂತ ಹಿರಿಯ ಸದಸ್ಯರಾದ ಪ್ರೇಮಾನಂದ ಶೆಟ್ಟಿಯವರು ಆಯ್ಕೆಯಾಗಿದ್ದಾರೆ. ಒಂದು ಸದನದಲ್ಲಿ ಆಡಳಿತ ಪಕ್ಷ ಹೇಗೋ ಹಾಗೆ ವಿಪಕ್ಷ ಕೂಡ ಇರಬೇಕಾಗುತ್ತದೆ. ಆ ವಿಪಕ್ಷ ಒಟ್ಟು ಸದನದ 1/3 ಸದಸ್ಯತ್ವವನ್ನು ಹೊಂದಿರಬೇಕು. ಆದರೆ ಕಾಂಗ್ರೆಸ್ಸಿಗೆ ಅಷ್ಟು ಸದಸ್ಯರು ಇಲ್ಲ. ಹಾಗಾದರೆ ಅವರಿಗೆ ವಿಪಕ್ಷ ಸ್ಥಾನ ಇಲ್ವಾ? ಅದು ಮೇಯರ್ ಅವರ ವಿವೇಚನೆಗೆ ಬಿಟ್ಟಿದ್ದು ಎನ್ನುತ್ತಾರೆ ರಾಜಕೀಯ ಪಂಡಿತರು. ವಿಪಕ್ಷ ಸ್ಥಾನ ಎಂಬುದು ಒಂದು ಪರಂಪರೆಯಾಗಿ ನಡೆದು ಬಂದಿದೆ. ಆ ಒಂದು ಪರಂಪರೆಗೆ ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ಮಹಾನಗರ ಪಾಲಿಕೆಯ ಆಡಳಿತ ಅಪಚಾರ ಎಸಗಿದೆ ಎಂಬಂತಹ ಒಂದು ಮಾತನ್ನು ಪತ್ರಿಕೆಯ ಮುಖಾಂತರ, ಪತ್ರಿಕಾಗೋಷ್ಠಿಯ ಮುಖಾಂತರ ನಿನ್ನೆ ಹೇಳಿದರು. ಭಾರತೀಯ ಜನತಾ ಪಾರ್ಟಿಯ ಪ್ರಥಮ ಅವಧಿಯಲ್ಲಿ ಮೇಯರ್ ಚುನಾವಣೆ ಆಗಿದೆ. ಮೇಯರ್ ಚುನಾವಣೆ ಆದ ನಂತರ ಆ ಪ್ರತಿಪಕ್ಷದ ಏನು ಸ್ಥಾನ ಇದೆ, ಆ ಪ್ರತಿಪಕ್ಷದ ಸ್ಥಾನವನ್ನು ಕಾಂಗ್ರೆಸ್ಸಿನ ಎಲ್ಲ ಸದಸ್ಯರು ಸೇರಿ ಮೇಯರ್ ಅವರ ಗಮನಕ್ಕೆ ತರ್ತಾರೆ. ನಮ್ಮದು ಪ್ರತಿಪಕ್ಷದ ನಾಯಕ ಇಂಥವರನ್ನು ನಾವು ಆಯ್ಕೆ ಮಾಡಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಮೇಯರ್ ಅವರು ಅದಕ್ಕೆ ಒಪ್ಪಿ ಆ ಒಂದು ಪ್ರತಿಪಕ್ಷದ ಸ್ಥಾನವನ್ನು ಅವರಿಗೆ ಕೊಟ್ಟಿರುವಂಥದ್ದು ನಮ್ಗೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ. ಆದರೆ ಈ ಒಂದು ನಿರಂತರವಾಗಿ ನಡೆದು ಬಂದಿರತಕ್ಕಂತಹ ಸಂಪ್ರದಾಯಕ್ಕೆ ಈ ಸಲ ಕಾಂಗ್ರೆಸ್ಸಿನ ಜಿಲ್ಲಾಧ್ಯಕ್ಷರಾಗಿರತಕ್ಕಂಥ ಹರೀಶ್ ಕುಮಾರ್ ರವರು ಈ ಸಲ ನಾವೆಲ್ಲ ಮೀಟಿಂಗ್ ಮಾಡಿ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಪ್ರತಿಪಕ್ಷದ ನಾಯಕನನ್ನಾಗಿ AC ವಿನಯ್ ರಾಜ್ ರವರನ್ನು ಆಯ್ಕೆ ಮಾಡಿದ್ದೇವೆ ಎಂಬುದಾಗಿ ಒಂದು ಪತ್ರವನ್ನು ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಈ ಸಲ ಕೊಡ್ತಾರೆ. ಇದು ಯಾಕಾಗಿ ಕೊಟ್ಟರು ಎಂಬುದಾಗಿ ನಮಗೆ ಗೊತ್ತಿಲ್ಲ. ಆದರೆ ಆಯುಕ್ತರಿಗೆ ಕೊಟ್ಟ ತಕ್ಷಣ ಏನಾಗ್ತದೆ ಅಂತ ಹೇಳಿದ್ರೆ ಅದು ಕಡತವಾಗಿ ಮಾರ್ಪಾಡಾಗ್ತದೆ. ಕಡತವಾಗುವಾಗ ಅದರಲ್ಲಿ ಒಂದಷ್ಟು ಕಾನೂನಿನ ಚೌಕಟ್ಟಿನ ಬಗ್ಗೆ ಆಯುಕ್ತರು ಅದನ್ನು ನೋಡಬೇಕಾಗ್ತದೆ. ಹಾಗೆ ಕಾನೂನಿನ ಚೌಕಟ್ಟಿನಲ್ಲಿ ನೋಡುವಾಗ ಮಂಗಳೂರು ಮಹಾನಗರ ಪಾಲಿಕೆಯ 60 ಸದಸ್ಯರಲ್ಲಿ ಒಂದೆರಡು ಇದ್ರೆ ಮಾತ್ರ ಪ್ರತಿಪಕ್ಷ ಸ್ಥಾನವನ್ನು ಕೊಡಲಿಕ್ಕೆ ಕಾನೂನಲ್ಲಿ ಅವಕಾಶ ಎಂಬಂತಹ ಅವರ ಏನೋ ಆಕ್ಟಿನ ಪ್ರಕಾರ ಆ ಒಂದು ಕಡತದಲ್ಲಿ ನಮೂದಿಸಿ ಮೇಯರ್ ಅವರ ಗಮನಕ್ಕೆ ತರ್ತಾರೆ.
ಕೇಂದ್ರದಲ್ಲಿ ಹೇಗೆ ನರೇಂದ್ರ ಮೋದಿಯವರು ಅಧಿಕೃತ ವಿಪಕ್ಷ ಎಂದು ಯಾವುದೂ ಇಲ್ಲವಾದರೂ ಕಾಂಗ್ರೆಸ್ಗೆ ಅವಕಾಶ ಕೊಟ್ಟಿದ್ದಾರವಲ್ಲವೇ ಎಂದು ಕೆಲವರು ಕೇಳುತ್ತಾರೆ. ಇಲ್ಲಿ ಕೂಡ ಮೊದಲನೆಯ ಅವಧಿಗೆ ಕಾಂಗ್ರೆಸ್ನಿಂದ ರೌಫ್ ಅವರು ಪಾಲಿಕೆಯ ವಿಪಕ್ಷ ನಾಯಕರಾಗಿದ್ದರು. ಆಗ ಇಲ್ಲದ ವಿವಾದ ಈಗ ಯಾಕೆ ಎಂದು ಕೆಲವರಿಗೆ ಅನಿಸ್ತಾ ಇರಬಹುದು. ವಿಚಾರ ಏನೆಂದರೆ, ಒಬ್ಬ ವಿಪಕ್ಷ ನಾಯಕ ಆಗಬೇಕಾದರೆ ಆತನ ಪಕ್ಷದ ಎಲ್ಲ ಚುನಾಯಿತ ಸದಸ್ಯರು ತಮ್ಮ ನಾಯಕನನ್ನಾಗಿ ಇವರನ್ನು ಆಯ್ಕೆ ಮಾಡಿದ್ದೇವೆ ಎಂದು ಮೇಯರ್ಗೆ ಲಿಖಿತ ಮನವಿ ನೀಡಬೇಕಾಗತ್ತಾ? ಇಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಹರೀಶ್ ಕುಮಾರ್ ಅವರಿಗೆ ಏನನಿಸ್ತೋ ಏನೋ, ಅವರು ತಮ್ಮ ಕಡೆಯಿಂದ ಪಾಲಿಕೆಯ ಆಯುಕ್ತರಿಗೆ ಪತ್ರ ಬರೆದು ವಿನಯ್ ರಾಜ್ ಅವರಿಗೆ ವಿಪಕ್ಷ ಸ್ಥಾನ ನೀಡಿ ಎಂದು ವಿನಂತಿಸಿದ್ದಾರೆ. ಏಕಾಏಕಿಯಾಗಿ ವಿನಯ್ ರಾಜ್ ರವರು ಏನು ಪ್ರತಿಪಕ್ಷದ ಅವರ ಸ್ಥಾನದ ಕೊಠಡಿಯಲ್ಲಿ ಪ್ರತಿಪಕ್ಷ ನಾಯಕನಾಗಿ ಮೊನ್ನೆ ನಮ್ಮ ಆಯುಕ್ತರಿಗೆ ಮತ್ತೆ ಎಲ್ಲರಿಗೂ ಕೂಡ ಅಲ್ಲಿ ಸ್ವಲ್ಪ ಗದ್ದಲ ಎಬ್ಬಿಸಿ, ನಮ್ದು 100, 150, 200 ಜನ ಬರ್ತಾರೆ, ಅಲ್ಲಿ ಎಲ್ಲ ವ್ಯವಸ್ಥೆ ಎಲ್ಲ ಮಾಡಬೇಕೆಂಬುದಾಗಿ ಹೇಳ್ತಾರೆ. ಆಗ್ಲೂ ಕೂಡ ಮೇಯರ್ ಅವರ ಗಮನಕ್ಕೆ ತರುವುದಿಲ್ಲ. ಮೊನ್ನೆ ಕೌನ್ಸಿಲ್ ನಡೆದಂತಹ ಸಂದರ್ಭದಲ್ಲಿ ಮೇಯರ್ ಅವರು ಸರ್ವಸಾಮಾನ್ಯವಾಗಿ ಎಲ್ಲರನ್ನು ಕೂಡ ಸ್ವಾಗತ ಮಾಡ್ತಾರೆ, ಆದರೆ ಪ್ರತಿಪಕ್ಷದ ನಾಯಕನನ್ನು ಸ್ವಾಗತ ಮಾಡುವುದಿಲ್ಲ. ಯಾಕಂದ್ರೆ ಮಾಡಲಿಕ್ಕೆ ಆಗುವುದಿಲ್ಲ. ಈ ಒಂದು ಹೊಸ ಸಂಪ್ರದಾಯವನ್ನು ತಂದಿರುವುದರ ಪರಿಣಾಮವಾಗಿ ಈ ಸಲ ಮೇಯರ್ ಅವರಿಗೆ ಆ ಒಂದು ಪ್ರತಿಪಕ್ಷದ ಸ್ಥಾನ ಏನೋ ಪ್ರತಿಪಕ್ಷದ ನಾಯಕನ ಹೆಸರನ್ನು ಇಲ್ಲದ್ರೆ ಪ್ರತಿಪಕ್ಷದ ನಾಯಕ ಎಂಬುದಾಗಿ ಉಲ್ಲೇಖ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ನೇರವಾಗಿ ಜಯಲೋಬರ್ ಅವರು ಆರೋಪವನ್ನು ಮಾಡ್ತಾರೆ. ಏನಂತ ಹೇಳಿದ್ರೆ, ಪ್ರಜಾಪ್ರಭುತ್ವದ ಮೌಲ್ಯವನ್ನೇ ಇವತ್ತು ಗಾಳಿಗೆ ತೂರಿ ಭಾರತೀಯ ಜನತಾ ಪಾರ್ಟಿ ಸರ್ವಾಧಿಕಾರಿ ಧೋರಣೆಯನ್ನು ಮಾಡ್ತಾ ಇದೆ ಎಂಬುದಾಗಿ. ನಾವು ಯಾವತ್ತೂ ಕೂಡ ಕಾನೂನಿನ ಚೌಕಟ್ಟನ್ನು ಬಿಟ್ಟು ಎಲ್ಲೂ ಕೂಡ ಸರ್ವಾಧಿಕಾರಿ ಧೋರಣೆಯನ್ನು ಎಲ್ಲೂ ಕೂಡ ಮಾಡಲಿಲ್ಲ. ಈ ನಿಟ್ಟಿನಲ್ಲಿ ಜಯಲೋಬರ್ ಅವರು ಒಬ್ಬ KS ಆಫೀಸರ್ ಆಗಿ ಬಹಳಷ್ಟು ಅನುಭವ ಇದ್ದಂತಹ ವ್ಯಕ್ತಿ. ಅವರು ಮಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದವರು. ಹಾಗಾಗಿ ಅವರಿಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ, ತಾವು ಒಂದ್ಸಲ ಆಕ್ಟ್ ಬುಕ್ ಅಲ್ಲಿ 1976 ಆಕ್ಟ್ ಬುಕ್ಕಿನ 88ರ ಏನೋ ಪರಿಚ್ಛೇದದಲ್ಲಿ ಒಂದಷ್ಟು ತಾವು ಮಾಹಿತಿಯನ್ನು ನೋಡಿದಾಗ ತಮಗೆ ಪ್ರತಿಪಕ್ಷದ ಸ್ಥಾನದಲ್ಲಿ 1/3 ಅಂದ್ರೆ ಕೋರಂ ಇರಬೇಕೆಂಬಂತಹ ಒಂದು ಕಾನೂನು ಅಲ್ಲಿ ನಮೂದಿಸಿರುವಂತದ್ದು, ಆಕ್ಟ್ ಅಲ್ಲಿ ಇರುವಂತದ್ದು ತಾವು ನೋಡುವಂತದ್ದು ಅಗತ್ಯ ಇದೆ. ಮೇಯರ್ ಅವರಿಗೆ ಇರುವ ವಿವೇಚನಾಧಿಕಾರ ಪಾಲಿಕೆಯ ಆಯುಕ್ತರಿಗೆ ಇರುವುದಿಲ್ಲ. ಪ್ರೇಮಾನಂದ ಶೆಟ್ಟಿ ಅವರಿಗೆ ಕೊಟ್ಟರೆ ಕನಿಷ್ಠ ವಿವಾದ ಆಗದೆ ವಿಪಕ್ಷ ನಾಯಕರಾಗುತ್ತಿದ್ದರೋ ಏನೋ, ಆದರೆ ಆಯುಕ್ತರಿಗೆ ಕೊಟ್ಟ ಕಾರಣ ಅದು ವಿವಾದವಾಗಿ ಈಗ ಜನ್ಮ ತಾಳಿದೆ. ಆಯುಕ್ತರು ಕಾನೂನಿನ ಆಯಾಮದಲ್ಲಿ ನೋಡಿದ್ದಾರೆ. ಆದ್ದರಿಂದ ಈಗ ವಿಪಕ್ಷ ಸ್ಥಾನ ಇನ್ನೂ ಅಧಿಕೃತವಾಗಿ ಆಗಿಲ್ಲ. ನಾನು ಮೇಯರ್ ಅಧಿಕಾರ ಸ್ವೀಕಾರ ಮಾಡಿದಾಗ ತಕ್ಷಣ ತಾವೆಲ್ಲರೂ ನನಗೆ ಅಭಿನಂದನೆ ಕೊಟ್ಟರೆ ಅದಕ್ಕೆ ನಾನು ಉತ್ತರವಾಗಿ ನಾನು ಒಂದೇ ಮಾತು ಹೇಳಿದ್ರೆ, ನನ್ನದು ಮೊದಲನೇ ಆದ್ಯತೆ ಏನಿದೆ, ಈ ಸಭೆ ಪರಿಷತ್ತಿನ ತಿಂಗಳಿಗೊಮ್ಮೆ ನಡೆಯುವಂತಹ ಸಾಮಾನ್ಯ ಸಭೆ ಇದು ಬಹಳ ಅಚ್ಚುಕಟ್ಟಾಗಿ ಆಗಬೇಕು, ವ್ಯವಸ್ಥಿತವಾಗಿ ಆಗಬೇಕು. ಜನಸಾಮಾನ್ಯರಿಗೆ ಒಟ್ಟು ಮಹಾನಗರದ ನಗರ ಪಾಲಿಕೆಯಲ್ಲಿ ಆಗುವಂತಹ ನಿರ್ಣಯಗಳಿರ್ಬೋದು, ಚರ್ಚೆಗಳಿರ್ಬೋದು, ಜನಸಾಮಾನ್ಯರ ಸಮಸ್ಯೆಗಳು ಸರಿಯಾಗಿ ಜನರಿಗೂ ಕೂಡ ಅದರ ಬಗ್ಗೆ ಅರಿವು ಮೂಡಬೇಕು. ಒಂದಷ್ಟು ಪಾರದರ್ಶಕತೆಯಾಗಿ ನಮ್ಮ ಅಭಿವೃದ್ಧಿ ಕಾರ್ಯಗಳು ಆಗಬೇಕೆನ್ನುವ ಹಿನ್ನೆಲೆಯೊಂದಿಗೆ ಈ ಸಭೆ ಬಹಳ ವ್ಯವಸ್ಥಿತವಾಗಿ ಆಗಬೇಕೆಂಬುದು ನಂದು ಇಚ್ಛಾಶಕ್ತಿ. ನಾವು ಮೇಯರ್ ಆದ ನಂತರ ಇಷ್ಟು ವರ್ಷದಿಂದ ಬಂದ ಸಂಪ್ರದಾಯಗಳನ್ನು ಒಂದು ಕಡೆಯಿಂದ ತಾವು ಮುರಿದಿದ್ದೀವಿ. ಅದರ ಜೊತೆಗೆ ಅಟ್ಲೀಸ್ಟ್ ಸೌಜನ್ಯಕ್ಕೋಸ್ಕರ ಆದರೂ ನಮಗೆ ಹೇಳಬಹುದು, ನಾವು ಪತ್ರವನ್ನು ಕೊಡ್ತಾ ಇದ್ದೇವೆ, ಮಾನ್ಯತೆ ಕೊಡಿ. ಇದೆಲ್ಲವೂ ಕೂಡ ನಗರ ಪಾಲಿಕೆಯ ಆಯುಕ್ತರು ನನಗೆ ಮರುದಿವಸ ಪ್ರತಿಪಕ್ಷದ ನಾಯಕರು ಚಾಲನೆ ಕೊಡ್ತಾ ಇದ್ದಾರೆ. ಅಧಿಕಾರಿಗಳನ್ನ ಒಂದಷ್ಟು ಬೇಗ ಬನ್ನಿ, 9:30ಗೆ ಬಂದು ತಾವೆಲ್ಲ ಇಡಬೇಕು, ಚಾಲನೆ ಕೊಡುವಾಗ ನಮ್ಮ ಪಕ್ಷದ ಕಾರ್ಯಕರ್ತರು, ನಮ್ಮ ಹಿತೈಷಿಗಳು ಬರ್ತಾರೆ. ಈ ಎಲ್ಲ ವಿಚಾರ ಆದ ಮೇಲೆ ರಾತ್ರಿ ಆಗುವಾಗ ನಮಗೆ VC ಮೇಜರ್ ಅವರಿಗೆ ಫೋನ್ ಮಾಡ್ತಾ ಇದ್ದಾರೆ, ನಾನು ಅಧಿಕೃತವಾಗಿ ಚಾಲನೆ ಕೊಡ್ತಾ ಇದ್ದೇನೆ. ನಾನು ಇದ್ದ ವಿಚಾರಗಳನ್ನು ಅವರಿಗೆ ತಿಳಿಸಿದ್ದೇನೆ, ಏನೆಲ್ಲ ನಮ್ಮ ಕಡೆಯಿಂದ ಲೋಪದೋಷಗಳಾಗಿದೆ. ಇಷ್ಟೆಲ್ಲ ವಿಚಾರ ಇರುವಾಗ ಸಾಕಷ್ಟು ಚರ್ಚೆಗಳಾಗಿದ್ದು, ದಯವಿಟ್ಟು ಇದಕ್ಕೆ ಸಂಬಂಧಿಸಿದಂತೆ ನಾನು ಮಾನ್ಯತೆ ಕೊಡಬೇಕಾ ಬೇಡವಾ, ನನಗೂ ಒಂದು ನಿರ್ಧಾರ ತಗೊಳ್ಳಿಕ್ಕೆ ಸಮಯಗಳು ಬೇಕು.
ಇನ್ನು ಎಸಿ ವಿನಯರಾಜ್ ಅವರು ಹೇಳುವ ಪ್ರಕಾರ ಕಳೆದ ಬಾರಿ ಸ್ಮಾರ್ಟ್ ಸಿಟಿ ಮಂಡಳಿಯಲ್ಲಿ ಸೇರಿಸಿಕೊಳ್ಳಿ ಎಂದು ಮೇಯರ್ ಅವರಿಗೆ ಕೇಳಿಕೊಂಡಾಗ ಅವರು ಒಪ್ಪಿರಲಿಲ್ಲ. ಆದ್ದರಿಂದ ಈ ಬಾರಿ ಮೇಯರ್ ಅವರಿಗೆ ಕೇಳುವ ಬದಲಿಗೆ ಆಯುಕ್ತರನ್ನೇ ಕೇಳಿದ್ದೇವೆ ಎನ್ನುತ್ತಾರೆ. ವಿಪಕ್ಷ ನಾಯಕರ ಚೇಂಬರ್ಗೆ ಹೆಸರು ವಿನಯರಾಜ್ ತಂದು ಹಾಕಲಿಲ್ಲ, ಅಥವಾ ಅಲ್ಲಿ ನೇಮ್ ಬೋರ್ಡ್ ಏನು ನೀವು ಹಾಕಿದ್ದೀರಿ ಅಲ್ಲಿಗೆ ವಿನಯರಾಜ ಹಾಕಲಿಲ್ಲ. ಬಲಾತ್ಕಾರವಾಗಿ ವಿನಯರಾಜ ಬಂದಲ್ಲಿ ಏನು ಮಾಡಲಿಲ್ಲ. ಕೌನ್ಸಿಲ್ ಸೆಕ್ರೆಟರಿಗೆ ಕೂಡ ಅದರ ಬಗ್ಗೆ ಗಮನಕ್ಕೆ ತಂದಿದ್ದೇವೆ. ಪ್ರೀವಿಯಸ್ ಡೇ ತಮ್ಮ ಗಮನಕ್ಕೆ ತಂದಿದ್ದೇವೆ. ನಿಮ್ಮ ಏನು ಜವಾಬ್ದಾರಿಯುತ ಸ್ಥಾನದಲ್ಲಿರುವ 3 ಮಂದಿ ಕೌನ್ಸಿಲ್ ಸೆಕ್ರೆಟರಿ, ಮೇಯರ್, ಕಮಿಷನರ್ ಮೂವರ ಗಮನಕ್ಕೆ ಕೂಡ ಪ್ರೀವಿಯಸ್ ಡೇ ಅದರ ಬಗ್ಗೆ ತಂದಿದೆ. ಹಾಗೆ ಇರುವಾಗ ನನ್ನ ಮೇಲೆ ಈ ರೀತಿಯ ಒಂದು ಅಪವಾದವನ್ನು ಇವತ್ತು ನಿಮ್ಮ ಒಂದು 3 ಬಾರಿಗೆ ಅವರಿಗೆ ಕಾನೂನು ಅವರಿಗೆ ಗೊತ್ತಿರಬೇಕಾಗಿತ್ತು, ಪ್ರೊಸೀಜರ್ ಗೊತ್ತಿರಬೇಕಾಗಿತ್ತು. ಇನ್ನೊಬ್ಬ ಸದಸ್ಯನ ಮೇಲೆ ಒಂದು ಆರೋಪ ಮಾಡುವಂಥ ರೀತಿಯಲ್ಲಿ ಈ ರೀತಿ ಹೇಳುವಂಥದ್ದು ನನಗೆ ಭಾಳ ಒಂದು ಮನಸ್ಸಿಗೆ ಒಂದು ನೋವನ್ನು ಇವತ್ತು ತಂದಿದೆ, ಭಾಳ ನೋವನ್ನು ತಂದಿದೆ. ಮೇಯರ್ ಅವರೇ, ಯಾವತ್ತೂ ಕೂಡ ವಿನಯರಾಜ್ ಇಲ್ಲಿ ಬಂದು ಯಾರಿಗೆ ಅಗೌರವ ತೋರಿಸಲಿಕ್ಕೆ ನಾನು ಬರುವಂಥವನಲ್ಲ. ಈ ರೀತಿ ಒಂದು ಆರೋಪ ಮಾಡುವಂಥದ್ದು ಭಾಳ ನೋವು ತಂದಿದೆ ನನಗೆ. ಅಂಥ ಒಂದು ರೀತಿಯಲ್ಲಿ ನನ್ನ ಒಂದು ರಾಜಕೀಯ ಜೀವನದಲ್ಲಿ ನಾನು ಬರಲಿಲ್ಲ. ಕಳೆದ 5 ಸಲ ಕೂಡ ನಾನು ಇದ್ದೆ, ತಾವು ಕೂಡ ಇಲ್ಲಿ ಇದ್ರಿ. ನಾನು ಯಾವತ್ತೂ ಕೂಡ ವೈಯಕ್ತಿಕವಾಗಿ ಯಾರ ಮೇಲೂ ಹೋಗಲಿಲ್ಲ, ಆದರೆ ನನ್ನ ಮೇಲೆ ವೈಯಕ್ತಿಕವಾಗಿ ಬರ್ತಾ ಇದೆ. ರೈಟಿಂಗಲ್ಲಿ ಕೊಟ್ಟದ್ದಕ್ಕೆ ಯಾಕೆಂತ ಅದನ್ನು ಕೂಡ ಹೇಳ್ತೇನೆ. ನಾನು ಅದನ್ನು ಹೇಳಿದಂಥ ಸಂದರ್ಭದಲ್ಲಿ ಹೇಳಿದರು, ಸ್ಮಾರ್ಟ್ ಸಿಟಿ ಡೈರೆಕ್ಟರ್ನ ವಿಚಾರದಲ್ಲಿ ಪ್ರತಿಪಕ್ಷದಿಂದ ನನ್ನ ಹೆಸರನ್ನು ಇಲ್ಲಿ ಕೊಟ್ಟಿದ್ದರು, ಹೇಳಿದರು ಪ್ರತಿಪಕ್ಷ ನಾಯಕರು. ಅದು ಪಕ್ಷದ ತೀರ್ಮಾನ ಅವರು ಇಲ್ಲಿ ಹೇಳಿದ್ದಾರೆ. ಆದರೆ ಇಲ್ಲಿಂದ ಅಲ್ಲಿಗೆ ಹೋಗುವಾಗ ವಿನಯರಾಜನ್ನ ಬಿಟ್ಟರು ಇನ್ನೊಂದು ನಮ್ಮ ಸದಸ್ಯರ ಹೆಸರನ್ನು ಇದು ಮಾಡಿದ್ರು. ಕಾಂಗ್ರೆಸ್ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ, BJP ಒಂದು ರಾಷ್ಟ್ರೀಯ ಪಕ್ಷ. ಒಂದು BJP ಒಂದು ರಾಷ್ಟ್ರೀಯ ಪಕ್ಷದ ಆಡಳಿತ ಪಕ್ಷವಾಗಿ ಪ್ರತಿಪಕ್ಷದ ಒಂದು ತೀರ್ಮಾನಕ್ಕೆ ಕಿಂಚಿತ್ತೂ ಕೂಡ ಬೆಲೆ ಕೊಟ್ಟಿಲ್ಲ. ಅದು ಅವರಿಗೆ ನೋವನ್ನು ತಂದ ಕಾರಣ ಈ ಸಲ ಹಾಗೆ ಆಗಬಾರ್ದು ಅಂತ ಹೇಳಿ ಅದನ್ನು ಅವರು ಕೊಟ್ಟಿದ್ದಾರೆ. ಕಾನೂನು ವಿಚಾರಕ್ಕೆ ನಾನು ಬರುವಂಥದ್ದಿಲ್ಲ. ಸ್ಮಾರ್ಟ್ ಸಿಟಿ ಮಂಡಳಿಯಲ್ಲಿ ಸೇರಿಸಿಕೊಳ್ಳಿ ಎಂದು ವಿನಂತಿಸಿಕೊಂಡರೂ ಕಾನೂನು ಪ್ರಕಾರ ಇಂಥವರನ್ನೇ ಸೇರಿಸಿಕೊಳ್ಳಬೇಕೆಂಬ ಯಾವುದೇ ಬೈಲಾ ಇಲ್ವಾ? ಇವರಿಗಿಂತ ಹೆಚ್ಚು ಹಿರಿಯರಾದಂಥ ಭಾಸ್ಕರ್ ಮೈಲಿ ಅವರನ್ನು ಸೇರಿಸಿಕೊಳ್ಳಲಾಗಿತ್ತು ಎಂದು ಬಿಜೆಪಿಗರು ಹೇಳುತ್ತಾರೆ. ನೇರವಾಗಿ ಮೇಯರ್ ಅವರ ಹತ್ರ ತಮ್ಮ ಪ್ರತಿಪಕ್ಷದ ನಾಯಕನಾಗಿ ಇಂಥವರನ್ನು ನಾವು ಆಯ್ಕೆ ಮಾಡಿದ್ದೇವೆ ಎಂಬುದಾಗಿ ಹೇಳಿದ್ರು. ಅದಕ್ಕೆ ನಾವು ಸಮ್ಮತಿಯನ್ನು ಕೂಡ ಕೊಟ್ಟಿದ್ದೇವೆ. ಈ ಸಲ ಈ ರೀತಿಯಾದಂತಹ ಪದ್ಧತಿಯನ್ನು, ಸಂಪ್ರದಾಯವನ್ನು ಗಾಳಿಗೆ ತೂರಿ ನೇರವಾಗಿ ಆಯುಕ್ತರಿಗೆ ಪತ್ರ ವ್ಯವಹಾರ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಆ ಪತ್ರದಲ್ಲಿ ಕೂಡ ಸ್ಪಷ್ಟತೆ ಇದೆ, ನಾವು ಆಯ್ಕೆ ಮಾಡಿದ್ದೇವೆ, ಈ ಒಂದು ಆಯ್ಕೆಯನ್ನು ತಾವು ಪರಿಗಣನೆ ಮಾಡಬೇಕೆಂಬಂತಹ ಒಂದು ಅಂಶವನ್ನು ಅದರಲ್ಲಿ ಬರೆದಿದ್ದಾರೆ. ಇದು ತಪ್ಪು. ಇದನ್ನು ಏನಿದ್ರು ಕೂಡ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಸುಪ್ರೀಂ ಯಾರು ಅಂತ ಹೇಳಿದ್ರೆ ಮೇಯರ್, ಸಭೆ ನಡೆಸುವವರು ಮೇಯರ್. ಹಾಗಾಗಿ ಮೇಯರ್ ಇರುವಾಗ ಆ ಮೇಯರ್ಗೆ ಆ ಪತ್ರವನ್ನು ಕೊಡುವುದು ಬಿಟ್ಟು ಅವರು ನೇರವಾಗಿ ಆಯುಕ್ತರಿಗೆ ಕೊಟ್ಟಾಗ ಆಗ ಕಾನೂನಿನ ತೊಡಕು ಅಲ್ಲಿ ಬಂದಿರುವಂತದ್ದು ಸಹಜ. ಯಾಕಂತ ಹೇಳಿದ್ರೆ ವಿನಯರಾಜ್ 2ನೇ ಅವಧಿಯಲ್ಲಿ ಮಹಾನಗರ ಪಾಲಿಕೆಯ ಸದಸ್ಯರಾಗಿ ಆಯ್ಕೆಯಾದವರು, ಭಾಸ್ಕರ್ ಮೈಲಿ ಅವರು 4ನೇ ಬಾರಿ ಮಹಾನಗರ ಪಾಲಿಕೆಯ ಸದಸ್ಯರಾಗಿ ಆಯ್ಕೆಯಾದವರು. ಹಿರಿತನದ ಆಧಾರದ ಮೇಲೆ ಆಯ್ಕೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಇನ್ನೊಂದು ವಿಚಾರ ಹೇಳ್ತೇನೆ, ಏನಂತ ಹೇಳಿದ್ರೆ ಕಳೆದ ಅವಧಿಯಲ್ಲಿ ಇದೇ ಸ್ಮಾರ್ಟ್ ಸಿಟಿಯ ಡೈರೆಕ್ಟರ್ ಬಗ್ಗೆ ಇದೇ ರೀತಿಯಾಗಿ ಮೇಯರ್ ಅವರಿಗೆ ಪರಮಾಧಿಕಾರಿಯನ್ನು ನಾವು ಕೊಟ್ಟಿದ್ದೆವು. ಆಗ ಅವರು ಪ್ರೇಮಾನಂದ ಶೆಟ್ಟಿ, ಹಿರಿತನದ ಆಧಾರದ ಮೇಲೆ ಪ್ರೇಮಾನಂದ ಶೆಟ್ಟಿಯನ್ನು ಡೈರೆಕ್ಟರ್ ಅನ್ನಾಗಿ ಮಾಡಿದರು. ಆಗ ನಾವು ಎಲ್ಲೂ ಕೂಡ ವಿರೋಧವನ್ನು ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ನಾವು ಅವರಿಗೆ ಏನು ಪರಮಾಧಿಕಾರ ಕೊಟ್ಟ ಆಗಿದೆ, ಆದ ನಂತರ ನಾವು ಅದನ್ನು ವಿರೋಧ ಮಾಡಲಿಕ್ಕೆ ಇಲ್ಲ. ಅದೇ ರೀತಿಯಾಗಿ ಈ ಸಲ ಕೂಡ ಹಾಗೆ, ಈ ಸಲ ಕೂಡ ನಾವು ಹಿರಿತನದ ಆಧಾರದ ಮೇಲೆ ನಾವು ಭಾಸ್ಕರ್ ಮೈಲಿ ಅವರನ್ನು ನಾವು ಏನು ಸ್ಮಾರ್ಟ್ ಸಿಟಿಯ ಡೈರೆಕ್ಟರ್ ಅನ್ನಾಗಿ ಆಯ್ಕೆ ಮಾಡಿದ್ದೇವೆ.
ತಾಂತ್ರಿಕ ಸಮಸ್ಯೆಗಳನ್ನು ಒಡ್ಡಿ ಪ್ರತಿಪಕ್ಷ ನಾಯಕ ನಿಮ್ಮ ಪಕ್ಷಕ್ಕೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಎಂಬ ಮಾತನ್ನು ಮೇಯರ್ ಅವರು ಹೇಳಿದರು. ಇದು ಭಾಳ ಒಂದು ಆಶ್ಚರ್ಯ ಮತ್ತು ಬೇಸರ ನಮಗೆ ತರುವಂಥ ವಿಚಾರವಾಗಿದೆ. ಯಾಕೆಂದರೆ ನಾವು ಆಡಳಿತ ಮಾಡುವಂಥ ಸಂದರ್ಭದಲ್ಲಿ ಪ್ರತಿಪಕ್ಷ ನಾಯಕರ ಸ್ಥಾನ ಕೊಡುವಾಗ ಅಂಕಿಅಂಶ ಸದಸ್ಯರನ್ನು ನೋಡಿ ಎಷ್ಟು ಸದಸ್ಯರು ಇದ್ದಾರೆ ಅಂತ ನೋಡಿ ಕೊಟ್ಟದ್ದಲ್ಲ. ಒಂದು ರೀತಿಯಲ್ಲಿ ಮಹಾನಗರ ಪಾಲಿಕೆ ಹೇಳಿದರೆ ಆಡಳಿತ ಮತ್ತು ಪ್ರತಿಪಕ್ಷ ಒಟ್ಟಾಗಿ ಕೆಲಸ ಮಾಡಿದರೆ ಮಾತ್ರ ಯಾವುದೇ ವಿಚಾರಗಳನ್ನು ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಸಾಧ್ಯತೆ ಉಂಟು. ಕಳೆದ ಅವಧಿಯಲ್ಲಿ ನಾವು ಮಹಾನಗರ ಪಾಲಿಕೆಯಲ್ಲಿ ಪ್ರತಿಪಕ್ಷವಾಗಿ ಆಡಳಿತ ಪಕ್ಷಕ್ಕೆ ಒಳ್ಳೆಯ ಅಭಿವೃದ್ಧಿ ವಿಚಾರ ಇರ್ಬೋದು, ಬೇರೆ ಬೇರೆ ಸಮಸ್ಯೆ ಬರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮಿಂದ ಆದಷ್ಟು ಸಹಕಾರವನ್ನು ಕೊಟ್ಟಿದ್ದೇವೆ. ಆದರೆ ಅವರೊಂದು ಸಣ್ಣ ವಿಚಾರಗಳನ್ನು ಮುಂದಿಟ್ಟುಕೊಂಡು ನಿಮಗೆ ಪ್ರತಿಪಕ್ಷ ನಾಯಕ ಸ್ಥಾನ ಕೊಡುವುದಿಲ್ಲ ಎಂಬ ಮಾತನ್ನು ಹೇಳಿದ್ದಾರೆ. ಇದು ಭಾಳಷ್ಟು ಖಂಡನೀಯ. ನಾವು ಹೋರಾಟ ಮಾಡುವುದು ನಮ್ಮ ಸಾರ್ವಜನಿಕರಿಗೆ ಆಗಿ. ಮಹಾನಗರ ಪಾಲಿಕೆಯಲ್ಲಿ ಪ್ರತಿಪಕ್ಷ ಸಾರ್ವಜನಿಕರಾಗಿ ಹೋರಾಟ ಮಾಡುವಂಥ ವಿಚಾರಗಳು ಆಡಳಿತ ಮಾಡ್ತಕ್ಕಂಥ BJP ಅವರಿಗೆ ಇಷ್ಟ ಇಲ್ಲದಿಂದಾಗಿ ಈ ರೀತಿ ಅವರು ಮಾಡ್ತಾ ಇದ್ದಾರೆ ಎಂಬುದು ನಮ್ಮ ಭಾವನೆ. ಮೇಯರ್ ಅವರಿಗೆ ನಮ್ಮ ಅಧ್ಯಕ್ಷರು ಪತ್ರವನ್ನು ಬರೆದಿದ್ರು, ಅದನ್ನ ಯಾಕೆ ಪರಿಗಣಿಸಲಿಲ್ಲ? ಏನು ಕಾರಣ ಇತ್ತು ಅವರಿಗೆ? ಪಕ್ಷ ಕೊಟ್ಟಿರೋ ಹೆಸರನ್ನು ಅವರು ಪರಿಗಣಿಸಲಿಲ್ಲ. ಅವರಿಗೆ ಬೇಕಾಬಿಟ್ಟಿಯಾಗಿ ಅವರು ನಿರ್ಧಾರ ತಗೊಂಡ್ರು. ಯಾತಕ್ಕೆ? ಇವತ್ತು ಕಮಿಷನರ್ ಅವರಿಗೆ ಪತ್ರ ಬರೆದ್ರಲ್ಲಿ ಏನು ತಪ್ಪಿದೆ? ಕಾನೂನುಗಳನ್ನು ಓದಿದ್ರೆ ಎಲ್ಲ ವ್ಯವಹಾರಗಳು, ಪತ್ರ ವ್ಯವಹಾರಗಳು ಆಗಬೇಕು ಕಮಿಷನರಿಗೆ. ಕಮಿಷನರ್ಗೆ ಪತ್ರ ವ್ಯವಹಾರ ಮಾಡಿದ್ರಲ್ಲಿ ಏನು ತಪ್ಪುಗಳಿಗೆ ಆಗ್ತದೆ ಇವರಿಗೆ? ಆಯಿತು, ಕಮಿಷನರ್ಗೆ ಪತ್ರ ಬರೆದ ತಕ್ಷಣ ಇವರ ವಿವೇಚನೆಯನ್ನು ಅವರಿಗೆ ಉಪಯೋಗ ಮಾಡಬೇಕಿತ್ತು ಮೇಯರ್. ವಿವೇಚನೆ ಉಪಯೋಗ ಮಾಡಲಿಲ್ಲ. ಈ ಹಿಂದೆ ಹಲವು ಬಾರಿ ಅವರಿಗೆ ಯಾವುದೇ ಒಂದು ಕೋರಂ ಇಲ್ಲದಿದ್ರು, 1/3 ಕೋರಂ ಇಲ್ಲದಿದ್ರು ಕೂಡ ಸಂಪ್ರದಾಯವಾಗಿ ಪ್ರತಿಪಕ್ಷದ ಸ್ಥಾನವನ್ನು ಕೊಟ್ಟಾಗ ಆಗ ಇವರಿಗೆ ಕಾನೂನು ಕಾಣಲಿಲ್ವಾ? ಅವ್ರಿಗೆ ಆಗ ಗೊತ್ತಾಗಿಲ್ವಾ? ಅಂದ್ರೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಆಡಳಿತ ಮಾಡುವಾಗ ಪ್ರತಿಪಕ್ಷಕ್ಕೆ ಅದಕ್ಕೆಂತೆ ಇದ್ದ ಗೌರವವನ್ನು, ಸ್ಥಾನವನ್ನು ಕೊಟ್ಟು ಜೊತೆ ಕರ್ಕೊಂಡು ಹೋಗುವಂತ ಸಂಪ್ರದಾಯ ಕಾಂಗ್ರೆಸ್ ಪಕ್ಷದ್ದು. ಪ್ರಜಾಪ್ರಭುತ್ವವನ್ನು ಉಳಿಸಿಕೊಂಡು ಪ್ರತಿಪಕ್ಷಕ್ಕೂ ಕೂಡ ಆಡಳಿತ ಪಕ್ಷದಷ್ಟೇ ಗೌರವ ಕೊಡುವಂತ ಸಂಪ್ರದಾಯ ಕಾಂಗ್ರೆಸ್ ಪಕ್ಷದ್ದು. ಆ ಕಾರಣದಿಂದ ಇವರಿಗೆ ಯಾವಾಗ ಬಹಳ ಕನಿಷ್ಠ 10 ಸ್ಥಾನಗಳು ಇದ್ದಾಗಲೂ ಕೂಡ ಪ್ರತಿಪಕ್ಷದ ಸ್ಥಾನವನ್ನು ಕೊಟ್ಟಿದೆ, ಗೌರವದಿಂದ ಕಂಡಿದೆ. ಆದರೆ ಇವತ್ತು ಇವರಿಗೆ ಇದು ಯಾವುದು ಲೆಕ್ಕಕ್ಕೆ ಇಲ್ಲ. ಇವರಿಗೆ ಪ್ರತಿಪಕ್ಷ ಇರಲೇಬಾರದು, ಸರ್ವಾಧಿಕಾರ ಇವರಿಗೆ ಮಾಡಬೇಕು. ಇವತ್ತು ಯಾವುದು ಭ್ರಷ್ಟಾಚಾರ ಮಾಡಿದ್ರು ಯಾರು ತೋರಿಸಬಾರದು, ಅವ್ಯವಹಾರಗಳಾದ್ರೂ ನಡೀತಾ ಹೋಗ್ಬೇಕು. ಅದೇ ಕಾರಣದಿಂದ ಸ್ಮಾರ್ಟ್ ಸಿಟಿಯಲ್ಲಿ ವಿನಯರಾಜರ ಹೆಸರನ್ನು ತಕ್ಕೊಂಡಿಲ್ಲ. ಅಲ್ಲಿ ಆಗುವಂತ ಭ್ರಷ್ಟಾಚಾರವನ್ನು ಎಳೆಯಾಗಿ ನಾವು ಜನರ ಮುಂದೆ ತರ್ತೇವೆ ಮುಂದೆ. ಅದೇ ರೀತಿ ಮಹಾನಗರ ಪಾಲಿಕೆಯಲ್ಲಿ ಇವರಿಗೆ ನಡೆದುಕೊಂಡು ಹೋಗ್ಬೇಕು. ಅದಕ್ಕೋಸ್ಕರ ಇವತ್ತು ಪ್ರತಿಪಕ್ಷ ಅವರಿಗೆ ಬೇಡ. ಇದನ್ನು ಕಾಂಗ್ರೆಸ್ ಪಕ್ಷ ಖಂಡಿಸ್ತದೆ. ಇಂಥ ಒಂದು ಬೇಜವಾಬ್ದಾರಿತನವಾಗಿ ನಡೆಯುವಂತ BJP ಪಕ್ಷದ ಆಡಳಿತವನ್ನು ಸಂಪೂರ್ಣವಾಗಿ ಖಂಡಿಸ್ತೇವೆ. ಅವ್ಯವಹಾರ, ಭ್ರಷ್ಟಾಚಾರ ಇವತ್ತು ಜನರಿಗೆ ಕಾಂಗ್ರೆಸ್ ಪಕ್ಷ ಮುಟ್ಟಿಸುವಂತ, ತೋರಿಸುವಂತ ಕೆಲಸ ಕಾರ್ಯ ಮಾಡ್ತದೆ ಎಂಬ ಹೆದರಿಕೆಯಿಂದ ಇವತ್ತು BJP ಪಕ್ಷದವರು ವಿನಯರಾಜರವರ ಹೆಸರನ್ನು ಸೂಚಿಸಿದಂತ, ಕಾಂಗ್ರೆಸ್ ಪಕ್ಷ ಸೂಚಿಸಿದಂತ ಹೆಸರನ್ನು ತಿರಸ್ಕರಿಸುವಂತ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ನಾವು ಜನರ ಮುಂದೆ ಹೋಗುವ ಮುಂಚೆ, ನಾವು ಪ್ರತಿಭಟನೆ ಮಾಡುವ ಮುಂಚೆ, ನಾವು ಹೋರಾಟ ಮಾಡುವ ಮುಂಚೆ, ನಮ್ಮ ಸದಸ್ಯರು ರಾಜೀನಾಮೆ ಕೊಡುವ ಮುಂಚೆ ಆದಷ್ಟು ಬೇಗ ಇದಕ್ಕೆ ಸಂಸದರು, ರಾಜ್ಯಾಧ್ಯಕ್ಷರು ಮಧ್ಯಸ್ಥಿಕೆಯನ್ನು ವಹಿಸಿ ಆದಷ್ಟು ಬೇಗ ನಾವು ಕೊಟ್ಟಂತ ಹೆಸರನ್ನು ಪರಿಗಣಿಸಿ ವಿನಯರಾಜರವರನ್ನು ಪ್ರತಿಪಕ್ಷದ ನಾಯಕರಾಗಿ ಆದಷ್ಟು ಬೇಗ ಅವರು ಬರುವಂತ ಕೌನ್ಸಿಲಿನಲ್ಲಿ ಸೂಚಿಸುವಂತ ಕೆಲಸ ಕಾರ್ಯವನ್ನು BJP ಪಕ್ಷ ಮಾಡಬೇಕೆಂಬ ಮಾತನ್ನು ಹೇಳಲಿಕ್ಕೆ ಬಯಸ್ತಿದ್ದೇನೆ. ಇಂಥ ಹೊಳಸು ರಾಜಕಾರಣ ಮಾಡುವಂತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟುವರೆಗೆ ಎಂದೂ ಕಂಡಿಲ್ಲ, ಎಂದೂ ಕೇಳಲಿಲ್ಲ. ಈ ತರದ ನೀಚ ರಾಜಕೀಯ BJP ಪಕ್ಷ ಮಾಡ್ತದೆ ಎಂಬ
ಭಾವನೆ ಕೂಡ ನಮ್ಮ ಕನಸಿನಲ್ಲಿ ಇರಲಿಲ್ಲ. ಇವತ್ತು ಬರೀ ಅವರ ಆಡಳಿತದಲ್ಲಿ ಅವ್ಯವಹಾರ ಆಗಿದೆ ಎಂಬುದಕ್ಕೆ ಇದೇ ಒಂದು ಜೀವಂತ ಸಾಕ್ಷಿ. ಉಪ್ಪು ತಿಂದವ ನೀರು ಕುಡಿಲೇಬೇಕು. ಬಹುಶಃ ಇವತ್ತು ಏನು ಮೇಯರ್ ಆದಂತಹ ಪ್ರೇಮಾನಂದ್ ಶೆಟ್ಟಿ ಅವರ ಮೇಲೆ ನಮಗೆ ನಂಬಿಕೆ ಉಂಟು. ಇವತ್ತು ಏನು ಸುಧೀರ್ ಶೆಟ್ಟಿ ಅವರು ಇವತ್ತು ಏನು ನಿನ್ನೆ ಕೌನ್ಸಿಲಲ್ಲಿ ಕೌನ್ಸಿಲಲ್ಲಿ ನಿನ್ನೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸುಧೀರ್ ಶೆಟ್ಟಿ ಅವರಿಗೆ ಅವರ ಆಡಳಿತದ ಮೇಲೆ ನಂಬಿಕೆ ಇಲ್ವಾ? ಅವರ ಆಡಳಿತದ ಸ್ಪಷ್ಟವಾದಂತಹ ಅವರು ಸುಧೀರ್ ಶೆಟ್ಟಿ ಅವರ ಆಡಳಿತದ ಅವಧಿಯಲ್ಲಿ ಬಿಜೆಪಿ ಪಕ್ಷದ ಆಡಳಿತದ ಅವಧಿಯಲ್ಲಿ ಭ್ರಷ್ಟಾಚಾರ ಆಗಿದೆ ಎಂಬ ಒಂದು ಅನುಮಾನ ನಮ್ಗೆ ಇವತ್ತು ಕಾಡ್ತಾ ಉಂಟು. ಬಿಜೆಪಿಯವರು ಅನ್ಯಾಯ ಮಾಡಿದ್ದಾರೆ, ಬಿಜೆಪಿಯವರು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರುವಂತ ಕೆಲಸವನ್ನು ಮಾಡಿದ್ದಾರೆ, ಬಿಜೆಪಿಯವರು ಏನು ಕಾನೂನನ್ನು ಗಾಳಿಗೆ ತೂರಿ ಇವತ್ತು ಆಡಳಿತವನ್ನು ಮಾಡ್ತಾ ಇದ್ದಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಎಲ್ಲೂ ಕೂಡ ಕಾನೂನನ್ನು ಗಾಳಿಗೆ ತೂರಲಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅಡಿಯಲ್ಲಿಯೇ ಬಹಳ ಒಂದು ನಿಷ್ಠಾವಂತ ಹಿರಿಯ ಅನುಭವಿ ಮೇಯರ್ ಆದಂತಹ ಪ್ರೇಮಾನಂದ ಶೆಟ್ಟಿ ಅವರು ಇವತ್ತು ಆಡಳಿತವನ್ನು ಬಹಳ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇನ್ನೊಂದು ಮಾತನ್ನು ಜಯಲೋಬರ್ ಅವರು ಹೇಳ್ತಾರೆ, ವಿನಯರಾಜ್ ಎಲ್ಲಿಯಾದ್ರೂ ಪ್ರತಿಪಕ್ಷದ ನಾಯಕನಾದ್ರೆ ಕಾಂಗ್ರೆಸ್ ಏನು ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಆಗುವಂತ ಭ್ರಷ್ಟಾಚಾರವನ್ನು ಎತ್ತಿ ಹಿಡಿಯುವಂತ ಕೆಲಸವನ್ನು ಮಾಡ್ತಾರೆ ಎಂಬುದಾಗಿ ಹೇಳಿದ್ರು. ಖಂಡಿತ, ಯಾಕಂತ ಹೇಳಿದ್ರೆ ಪ್ರತಿಪಕ್ಷದ ನಾಯಕನಾಗಿ ಆ ಭ್ರಷ್ಟಾಚಾರವನ್ನು ಬಯಲು ಮಾಡುವಂತ ಏನು ಕೆಲಸ ಅಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಕೂಡ ಅವ ಮಹಾನಗರ ಪಾಲಿಕೆಯ ಸದಸ್ಯನಾಗಬೇಕಂತ ಕೂಡ ಇಲ್ಲ. ಭ್ರಷ್ಟಾಚಾರ ಎಲ್ಲಿಯಾದ್ರೂ ಇದ್ರೆ ಆ ಒಂದು ಇಲ್ಲಾದ್ರೂ ಇದ್ರೆ ಅದನ್ನು ಬಯಲಿಗೆಲ್ಲುವಂತ ಕೆಲಸವನ್ನು ಮಾಡಲೇಬೇಕು. ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣವಾದಂತಹ ಸಹಕಾರವನ್ನು ಕೂಡ ನಾವು ಕೊಡ್ತೇವೆ ಎಂಬಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಈ ಒಂದು ಪ್ರತಿಪಕ್ಷದ ಈ ಒಂದು ಗೊಂದಲಕ್ಕೆ ಕಾರಣ ಭಾರತೀಯ ಜನತಾ ಪಾರ್ಟಿ ಅಲ್ಲ, ಕಾಂಗ್ರೆಸ್ಸಿನ ಏನು ಮಹಾನಗರ ಪಾಲಿಕೆಯ ಸದಸ್ಯರ ಒಳಗಿನ ಜಗಳದಿಂದಾಗಿ ಈ ಒಂದು ವಿಚಾರ ಇಷ್ಟೊಂದು ಏನು ಸಮಸ್ಯೆಗೆ ಕಾರಣ ಆಗಿದೆ ಎಂಬಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಮುಖಂಡರು ಸುದ್ದಿಗೋಷ್ಠಿಯನ್ನು ಮಾಡುವ ಮೂಲಕ ತಮಗಾಗಿರುವಂತಹ ಅವಮಾನವನ್ನು ಹೊರಗೆ ಹಾಕಿದ್ದಾರೆ. ಹಾಗಾದರೆ ಇದು ಮುಂದಕ್ಕೆ ಯಾವ ರೀತಿಯಲ್ಲಿ ಬಂದು ಮುಟ್ಟತ್ತೆ ಎನ್ನುವುದನ್ನು ಕಾಲವೇ ನಿರ್ಣಯಿಸುತ್ತದೆ. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಈಗ ಕಾಂಗ್ರೆಸ್ ವಿಪಕ್ಷವಾಗಿದೆ. ಆದರೆ ವಿಪಕ್ಷದ ನಾಯಕ ಯಾರು ಎನ್ನುವಂಥ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಈ ಗೊಂದಲ ಆಗಲಿಕ್ಕೆ ಕಾರಣ ಏನು ಎನ್ನುವುದನ್ನು ಪರಸ್ಪರ ಎಲ್ಲ ನಾಯಕರು, ಕಾಂಗ್ರೆಸ್ ಮತ್ತು ಬಿಜೆಪಿಯ ನಾಯಕರು ಇವತ್ತಿನ ಸ್ಪೆಷಲ್ ಸ್ಟೋರಿಯಲ್ಲಿ ನಿಮಗೆ ವಿವರಿಸಿದ್ದಾರೆ. ಇವತ್ತಿನ ಈ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಕೂಡ ನಾವು ಇದೇ ವಿಷಯದ ಮೇಲೆ ಜನಧ್ವನಿಯನ್ನು ಮಾಡಲಿಕ್ಕಿದ್ದೇವೆ. ನಾಯಕರು ತಮ್ಮ ವಾದವನ್ನು ಮಂಡಿಸಲಿಕ್ಕಿದ್ದಾರೆ. ಬನ್ನಿ ನೋಡೋಣ ಜನಧ್ವನಿಯ ನೇರ ಪ್ರಸಾರದಲ್ಲಿ ಇವತ್ತು ನಾವು ತೆಗೆದುಕೊಂಡಿರುವಂಥ ವಿಚಾರ ರಾಜಕೀಯದಲ್ಲಿ ಇಷ್ಟು ಕೂಡ ಮಾಡಲಿಕ್ಕೆ ಸಾಧ್ಯ ಉಂಟಾ? ಈ ಮಟ್ಟಿಗಿನ ಒಂದು ತಿರುವುಗಳು ಹೇಗೆ ಬರಲಿಕ್ಕೆ ಶುರುವಾಯಿತು? ಮಂಗಳೂರು ಮಹಾನಗರ ಪಾಲಿಕೆಯ ವಿಪಕ್ಷ ನಾಯಕ ಯಾರು?